ನಮಸ್ಕಾರ. ಕೊರೋನಾ ಎಚ್ಚರ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲಿಗೆ ಮತ್ತೊಂದು ಆತಂಕದ ಸುದ್ದಿ ಇದು. ಬಂಟ್ವಾಳದಲ್ಲಿ ಮತ್ತೊಂದು ಕೋವಿಡ್-19 ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಬಂಟ್ವಾಳ ಮೂಲದ ಮಹಿಳೆಯೊಬ್ಬರಿಗೆ ಸೋಂಕು ತಗುಲಿರುವಂತಹ ವಿಚಾರ ಈ ಬೆಳಗ್ಗೆ ರಿಲೀಸ್ ಆಗಿರುವಂತಹ ಹೆಲ್ತ್ ಬುಲೆಟಿನ್ನಲ್ಲಿ ಬಹಿರಂಗಗೊಂಡಿದೆ. ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮದ ಮಹಿಳೆ ಈಗ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಕೊರೋನಾ ಸೋಂಕು ಪತ್ತೆಯಾಗಿರುವಂತಹ ವಿಚಾರ. 47 ವರ್ಷ ಪ್ರಾಯದ ಮಹಿಳೆಯಲ್ಲಿ ಈಗ ಸೋಂಕು ಕಾಣಿಸಿಕೊಂಡಿದೆ. ಅಂದ್ರೆ ಕೇಸ್ ನಂಬರ್ ಅಂದ್ರೆ ಪೇಷಂಟ್ ನಂಬರ್ 432 ಈಗಾಗಲೇ ಮೃತಪಟ್ಟಿರುವಂತಹ ವೃದ್ಧೆ ಯಾರಿದ್ದಾರೆ ಅವರ ಸಂಪರ್ಕದಿಂದ ಸೋಂಕು ತಗುಲಿದೆ ಎನ್ನುವಂತಹ ಮಾಹಿತಿಯನ್ನ ಈಗ ಆರೋಗ್ಯ ಇಲಾಖೆ ಬಹಿರಂಗಪಡಿಸಿದೆ. ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಂತಹ ಬಂಟ್ವಾಳದ ವೃದ್ಧೆ ಯಾರಿದ್ದಾರೋ ಅವರು ಏಪ್ರಿಲ್ 21ರಂದು ಕೊರೋನಾ ಸೋಂಕು ತಗುಲಿ ಮೃತಪಟ್ಟಿದ್ರು. ಇವರ ಸಂಪರ್ಕಕ್ಕೆ ಬಂದಿದ್ದಂತಹ ಮಹಿಳೆಯಲ್ಲಿ ಈಗ ಸೋಂಕು ಕಾಣಿಸಿಕೊಂಡಿದೆ. ವೃದ್ಧೆಯ ಸಂಪರ್ಕದಿಂದ ಸ್ವೀಪರ್ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆ ಸೋಂಕಿಗೆ ತುತ್ತಾಗಿರುವಂಥದ್ದು. ಅಂದ್ರೆ ಈಕೆ ಈಗಾಗಲೇ ಸೀಲ್ ಡೌನ್ ಆಗಿರುವಂತಹ ಫಸ್ಟ್ ನ್ಯೂರೋ ಹಾಸ್ಪಿಟಲ್ ಏನಿದೆ ಅಲ್ಲಿ ಸ್ವೀಪರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಆಕೆ ಈಗಾಗಲೇ ಮೃತಪಟ್ಟಿರುವಂತಹ ವೃದ್ಧೆ ಯಾರಿದ್ದಾರೆ ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು, ಅವರ ಸಂಪರ್ಕಕ್ಕೆ ಬಂದಿದ್ರು, ಅವರಿಂದ ಸೋಂಕು ತಗುಲಿದೆ ಎನ್ನುವಂತಹ ಮಾಹಿತಿ ಕೂಡ ಈಗ ಆರೋಗ್ಯ ಇಲಾಖೆಯಿಂದ ಬಹಿರಂಗಗೊಂಡಿರುವಂಥದ್ದು. ವೃದ್ಧೆ ಮೃತಪಟ್ಟ ತಕ್ಷಣ ಅಂದ್ರೆ ಆಕೆಗೂ ಕೂಡ ಸೋಂಕು ತಗುಲಿತ್ತು ಎನ್ನುವಂತಹ ವಿಚಾರಗಳು ಬಹಿರಂಗಗೊಂಡ ತಕ್ಷಣ ಇಡೀ ಆಸ್ಪತ್ರೆಯನ್ನೇ ಸೀಲ್ ಡೌನ್ ಮಾಡಲಾಗಿತ್ತು. ಜೊತೆಗೆ ಆಸ್ಪತ್ರೆಗಳಲ್ಲಿ ಇದ್ದಂತಹ ವೈದ್ಯರು, ದಾದಿಯರು ಸಹಿತ ಎಲ್ಲಾ ರೀತಿಯ ಸಿಬ್ಬಂದಿಗಳು ಯಾರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅವರೆಲ್ಲರನ್ನೂ ಕೂಡ ಕ್ವಾರಂಟೈನ್ ಕೂಡ ಮಾಡಲಾಗಿತ್ತು. ಬಳಿಕ ಅವರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳುಹಿಸಲಾಗಿತ್ತು. ರಿಪೋರ್ಟ್ಗಾಗಿ ವೇಟ್ ಮಾಡಲಾಗಿತ್ತು. ಇವತ್ತು ಬಂದಿರುವಂತಹ ವರದಿಯಲ್ಲಿ ಈಕೆಗೆ ಸೋಂಕು ತಗುಲಿರುವಂತಹ ವಿಚಾರ ದೃಢಪಟ್ಟಿದೆ. ಈ ಮೂಲಕ ಬಂಟ್ವಾಳದಲ್ಲಿ ಒಂದೇ ಕುಟುಂಬದ 2 ಸೇರಿದಂತೆ ಹೊರಗಿನಿಂದ ಈಗ 3 ಸೋಂಕು ಕಾಣಿಸಿಕೊಂಡಿದೆ. ಇದರಲ್ಲಿ ಒಂದೇ ಕುಟುಂಬದ 2 ಸಾವನ್ನಪ್ಪಿದ್ದಾರೆ. 3 ಈಗ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮೂಲಕ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. 12 ಮಂದಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. 2 ಸಾವು ಪ್ರಕರಣಗಳು ಸಂಭವಿಸಿದೆ ಮತ್ತು 5 ಮಂದಿಗೆ ಈಗ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ ಮಂಗಳೂರಿನ ಕೋವಿಡ್ ಆಸ್ಪತ್ರೆಯಲ್ಲಿ. ಇದು ಮತ್ತೊಂದು ವಿಚಾರ ಏನು ಅನ್ನುವಂಥದ್ದು ಹೇಳಿದ್ರೆ, ಇದು ಇವತ್ತು ಬೆಳಗ್ಗಿನ ವೇಳೆ ಪತ್ತೆಯಾಗಿರುವಂತಹ ಒಂದೇ ಒಂದು ಪ್ರಕರಣ ರಾಜ್ಯದಲ್ಲಿ ದಕ್ಷಿಣ ಕನ್ನಡದಲ್ಲಿ ವರದಿಯಾದಂತಹ ಈ ಒಂದು ಪ್ರಕರಣ ಏನಿದೆ ಅದನ್ನು ಹೊರತುಪಡಿಸಿದ್ರೆ ಜಿಲ್ಲೆಯಲ್ಲಿ ಯಾವುದೇ ಜಿಲ್ಲೆ ಅಲ್ಲ, ಕೇವಲ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ. ಇವತ್ತು ಬೆಳಗ್ಗೆ ಪತ್ತೆಯಾಗಿರುವಂತಹ ಏಕೈಕ ಪ್ರಕರಣ ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಬಂಟ್ವಾಳದ ಪ್ರತಿನಿಧಿ ಸಂದೀಪ್ ಸಾಲಿಯಾನ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸಂದೀಪ್. ನಮಸ್ತೆ ಗೌತಮ್. ಗಮನಿಸಿದ್ರೆ ಬಂಟ್ವಾಳ ಈಗ ಹಾಟ್ಸ್ಪಾಟ್ ಆಗುತ್ತಾ ಇದೆ ಏನೋ ಎನ್ನುವಂತಹ ಅನುಮಾನಗಳು ಹೆಚ್ಚಾಗ್ತಾ ಇದೆ. ಇದೀಗ ಮತ್ತೊಂದು ಪ್ರಕರಣ ಅಂದ್ರೆ ನರಿಕೊಂಬು ಗ್ರಾಮದ ಮಹಿಳೆಯಲ್ಲೂ ಕೂಡ ಸೋಂಕು ಕಾಣಿಸಿಕೊಂಡಿದೆ ಅನ್ನುವಂತಹ ವಿಚಾರ ಏನಿದೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ? ಹೌದು ಗೌತಮ್, ದಕ್ಷಿಣ ಕನ್ನಡ ಜಿಲ್ಲೆ ಈಗ ಬಂಟ್ವಾಳ ನಿಜಕ್ಕೂ ಹಾಟ್ಸ್ಪಾಟ್ ಅಂತಲೇ ಹೇಳ್ಬೋದು. ಈಗಾಗಲೇ ಬಂಟ್ವಾಳ ತಾಲೂಕಿನಲ್ಲಿ 7ನೇ ಪ್ರಕರಣ ಇವತ್ತು ಪಾಸಿಟಿವ್ 7ನೇ ಪ್ರಕರಣ ಇವತ್ತು ಕಂಡು ಬಂದಿದೆ. ಇದು ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮದ ನಾಯ್ಲೆ ಅನ್ನುವಂತ ಪ್ರದೇಶ. ಈ ಮಹಿಳೆ ಈಗಾಗಲೇ ಈ ಹಿಂದೆ ಕಣ್ಣೂರಿನಲ್ಲಿರುವಂತಹ ನಮ್ಮ ಫಸ್ಟ್ ನ್ಯೂರೋ ಹಾಸ್ಪಿಟಲ್ ಅಲ್ಲಿ ಆಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಬಳಿಕ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಅಲ್ಲಿ ಏನು ಮೃತಪಟ್ಟಿರುವಂತಹ ಕೆಲ ದಿನಗಳ ಹಿಂದಷ್ಟೇ ಮೃತಪಟ್ಟಿರುವಂತಹ ವೃದ್ಧ ಮಹಿಳೆ ಇದ್ದಾರೆ. ಅವರ ಸೇವೆ ಅಂದ್ರೆ ಅವರ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಸ್ನಾನ ಎಲ್ಲ ಮಾಡಿಸ್ತಿದ್ರಂತೆ. ಆ ಕಾರಣಕ್ಕಾಗಿ ಅವರಿಗೂ ಕೂಡ ಬಂದಿದೆ. ಆ ಬಳಿಕ ಇವರು
ಮನೆಗೂ ಕೂಡ ಬಂದು ಹೋಗ್ತಾ ಇದ್ರು, ಮನೆಗೆ ಬಂದು ಹೋಗ್ತಿದ್ರು. ಮತ್ತೆ ಯಾವಾಗ ಹಾಸ್ಪಿಟಲ್ ಸೀಲ್ ಡೌನ್ ಆಯ್ತು ಆ ಸಂದರ್ಭದಲ್ಲಿ ಇವರನ್ನು ಕೂಡ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಅದೇ ಇದೀಗ ಮನೆ ಪರಿಸರ ಏನಿದೆಯಾ, ಅವರು ಮನೆಗೆ ಬಂದು ಹೋಗ್ತಾ ಕಾರಣಕ್ಕಾಗಿ ಮತ್ತೆ ಅವರ ಮನೆ ಹತ್ರ ಇರುವಂತ ಅಂಗಡಿಗಳಿಗೂ ಕೂಡ ಇವರು ಹೋಗಿ ಬರ್ತಾ ಇದ್ದ ಕಾರಣಕ್ಕಾಗಿ ಈಗ ಆ ಪರಿಸರವನ್ನು ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಆ ಭಾಗಕ್ಕೆ ಸಂಪರ್ಕ ಕಲ್ಪಿಸೋದಂದ್ರೆ ಅದು ಪಾಣೆಮಂಗಳೂರಿಂದ ನೇರವಾಗಿ ಒಂದೇ ರಸ್ತೆ ಆ ಭಾಗಕ್ಕೆ ಇರೋದು. ಆ ರಸ್ತೆಯನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿರೋದ್ರಿಂದ ಆ ಪ್ರದೇಶದ ಸಾಕಷ್ಟು ಮನೆಗಳು ಈಗ ತೊಂದರೆ ಆಗಿದೆ. ಮಾತ್ರ ಈ ಭಾಗದ ಜನರಿಗೂ ಕೂಡ ಒಂದು ಆತಂಕ ಕೂಡ ಎದುರಾಗಿದೆ. ಜೊತೆಗೆ ಈ ಭಾಗದಲ್ಲಿ ಈಗಾಗಲೇ ಯಾವಾಗ ಈ ಸುದ್ದಿ ಹೊರಬಿಡ್ತಿದೆಯೋ ಆಗ್ಲೇ ಎಲ್ಲ ಪೊಲೀಸರು ಮನೆಗೆ ತೆರಳಿ ಯಾರು ಹೊರಗೆ ಬರಬಾರ್ದು, ಸೀಲ್ ಡೌನ್ ಒಂದು ವಿಷಯವನ್ನು ಊರಿನವರಿಗೆ ತಿಳಿಸಿದ್ದಾರೆ. ಮಾತ್ರ ಯಾರು ಕೂಡ ಹೊರ ಹೋಗದಂತೆ ಒಂದು ಎಚ್ಚರ ವಹಿಸಿದ್ದು ರಸ್ತೆಗೆ ಸಂಪೂರ್ಣವಾಗಿ ಬ್ಯಾರಿಕೇಡ್ ಇಡಲಾಗಿದೆ. ಮತ್ತೆ ತಾತ್ಕಾಲಿಕವಾಗಿ ಮಣ್ಣಿನ ತಡೆಯನ್ನು ಮಾಡಿ ಕೂಡ ಸೀಲ್ ಡೌನ್ ಮಾಡಲಾಗಿದೆ. ಗೌತಮ್, ಎಸ್, ಅಂದ್ರೆ ಬಹುಶಃ ಈಗ ಸೋಂಕಿನ ಮೂಲಗಳು ಪತ್ತೆ ಆಗ್ತಾ ಇದೆಯೇನೋ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಆರಂಭದಲ್ಲಿ ಬಂಟ್ವಾಳದಲ್ಲಿ ಏನು ಮಹಿಳೆ ಮೃತಪಡ್ತಾರೆ ಕಳೆದ ಭಾನುವಾರದ ದಿನ, ಆವತ್ತಿನಿಂದ ಸೋಂಕಿನ ಮೂಲವನ್ನ ಹುಡುಕುವಂತ ಪ್ರಯತ್ನಗಳಾಯ್ತು. ಆ ಬಳಿಕ ಆಕೆಯ ಅತ್ತೆ ಫಸ್ಟ್ ನ್ಯೂರೋದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು, ಅವರಲ್ಲಿ ಕೂಡ ಸೋಂಕು ಕಾಣಿಸಿಕೊಂಡಿತ್ತು. ಇದೀಗ ಆ ಒಂದು ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಕೆಲಸದ ಆಕೆಗೂ ಕೂಡ ಸೋಂಕು ತಗುಲಿದೆ ಅನ್ನುವಂತಹ ವಿಚಾರಗಳು. ಅಂದ್ರೆ ಇಲ್ಲಿ ಸೋಂಕು ಎಲ್ಲಾದ್ರೂ ಆಸ್ಪತ್ರೆಯಿಂದಲೇ ಹರಡಿರುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ ಅನ್ನುವಂಥದ್ದು ಸಂದೀಪ್, ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂತ? ಖಂಡಿತ ನಾವು ಆರಂಭದಲ್ಲಿ ಈ ಬಗ್ಗೆ ಒಂದು ಸಂಶಯವನ್ನು ವ್ಯಕ್ತಪಡಿಸಿದೆ. ಯಾಕಂದ್ರೆ ಇಲ್ಲಿ ಆರಂಭದಲ್ಲಿ ಬಂಟ್ವಾಳ ತಾಲೂಕಿಗೆ ಹೇಗೆ ಸೋಂಕು ಬಂತು ಅನ್ನುವಂತ ಅಂದ್ರೆ ಈ ಬಂಟ್ವಾಳ ಪೇಟೆಯ ಒಂದು ಮಹಿಳೆಗೆ ಸೋಂಕು ಹೇಗೆ ತಗುಲಿತು ಅನ್ನೋ ಬಗ್ಗೆ ಎರಡು ಮಾತ್ರ ಒಂದು ಆಪ್ಷನ್ಸ್ ಗಳಿತ್ತು. ಒಂದು ಅವರ ಮಗ ವಿದೇಶದಿಂದ ಬಂದಿದ್ರು, ಇನ್ನೊಂದು ಅವರು ತನ್ನ ಅತ್ತೆಯನ್ನು ನೋಡ್ಲಿಕ್ಕೆ ಹಾಸ್ಪಿಟಲ್ಗೆ ಹೋಗ್ತಿದ್ರು. ಆದ್ರೆ ಮಗ ವಿದೇಶದಿಂದ ಬಂದು ಸುಮಾರು 2 ತಿಂಗಳ ಕಾಲಾವಕಾಶ ಆದ್ರೂ ಆ ಬಳಿಕ ಹೇಗೆ ಬಂತು ಅನ್ನುವಂಥದ್ದೊಂದು ಸಂಶಯ ಕಾಡ್ತೈತೆ. ಇನ್ನೊಂದು ಈ ಮಹಿಳೆ ಆಸ್ಪತ್ರೆಗೆ ಹೋಗಿದ್ರೆ ಅಲ್ಲಿ ಹೇಗೆ ಬಂದಿತ್ತು. ಆದ್ರೆ ಇದಕ್ಕೆ ನಾವು ಗಮನಿಸಬೇಕಾದ ವಿಷಯ ಅಂತಂದ್ರೆ ಈ ಮಹಿಳೆ ಅತ್ತೆ 1 ತಿಂಗಳ ಮೊದಲೇ ಯಾರು ಇಬ್ರು ಮೃತಪಟ್ಟಿದಾರ, ಅತ್ತೆ ಸೊಸೆ ಯಾರು ಇಬ್ರು ಮೃತಪಟ್ಟಿದ್ದಾರೆ. ಈ ಅತ್ತೆ ಅವರು ಹಾಸ್ಪಿಟಲ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಮಹಿಳೆ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಕೇರಳದ ಭಾಗದಿಂದ ಯಾವುದೇ ರೀತಿಯ ನಿರ್ಬಂಧಗಳು ನಮ್ಮ ದಕ್ಷಿಣ ಕನ್ನಡಕ್ಕೆ ಇರಲಿಲ್ಲ. ಕೇರಳ ಭಾಗದಿಂದ ಸಾಕಷ್ಟು ಮಂದಿ ಪೇಷಂಟ್ಗಳು ಈ ಫಸ್ಟ್ ನ್ಯೂರೋದಲ್ಲಿ ಇದ್ರಂತೆ. ಆ ಬಳಿಕ ಅವರನ್ನು ನೋಡ್ಲಿಕ್ಕೆ ಸಾಕಷ್ಟು ಮಂದಿ ಅವರ ಮನೆಯವರು ಕೇರಳ ಭಾಗದಿಂದ ಬರ್ತಾ ಇದ್ರು. ಈ ಕಾರಣಕ್ಕೆ ಕೇರಳ ಭಾಗದಿಂದಲೇ ಈ ಆಸ್ಪತ್ರೆಗೆ ಬಂದಿರ್ಬೋದು. ಇದು ಆಸ್ಪತ್ರೆ ಒಂದು ರೋಗ ಹರಡುವ ಮೂಲ ಆಗಿದೆ ಅಂತ ಹೇಳಿ ಒಂದು ಸಂಶಯವನ್ನು ನಾವು ವ್ಯಕ್ತಪಡಿಸಿದ್ವಿ. ಈಗ ದಟ್ಟವಾಗಿ ನಿಚ್ಚಳ ಆಗುವಂತ ಒಂದು ನಿಚ್ಚಳ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಆಸ್ಪತ್ರೆಯಲ್ಲಿ ಇರುವಂತ ಸಾಕಷ್ಟು ಮಂದಿಗೆ ಕೂಡ ಅಂದ್ರೆ ಅಲ್ಲಿ ಯಾರಿದ್ರ ಅಲ್ಲಿ ಈಗ ಅಲ್ಲಿಗೆ ಹೋಗಿ ಬರ್ತಿದ್ದಂತಹ ಬಂಟ್ವಾಳದ ಮಹಿಳೆ ಆಗಿರ್ಬೋದು, ಬಳಿಕ ಅಲ್ಲಿಯೇ ಅಡ್ಮಿಟ್ ಆಗಿರುವಂತಹ ಒಂದು ವೃದ್ಧ ಮಹಿಳೆ ಆಗಿರ್ಬೋದು, ಈಗ ಏನು ಪಾಸಿಟಿವ್ ಬಂದಿರುವಂತ ಈ ಫಸ್ಟ್ ನ್ಯೂರೋದಲ್ಲಿ ಏನು ದರ ಇದೆಲ್ಲವೂ ಕೂಡ ಒಟ್ಟು ಒಂದು ನೋಡದಿದ್ರೆ ಇದಕ್ಕೆ ಮೂಲ ಒಂದು ಈ ಕಣ್ಣೂರಿನ ಆಸ್ಪತ್ರೆ ಅಂತಲೇ ಹೇಳ್ಬೋದು. ಗೌತಮ್, ಎಸ್, ಬಹುಶಃ ಇದೇ ವಿಚಾರಗಳು ಸತ್ಯ ಅಂತ ಅನ್ನೋದಾದ್ರೆ ಇದು ಬಹಳ ದೊಡ್ಡ ಸವಾಲು ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದವರು ಎಲ್ಲಿಗೆ ಅಂದ್ರೆ ಬಹುಶಃ ಬೇರೆ ಕಡೆಗಳಿಗೆ ಹೋಗೋದಿಕ್ಕೆ ಸಾಧ್ಯ ಇಲ್ಲದಿದ್ರು ಕೂಡ ಕನಿಷ್ಠ ತಮ್ಮ ಮನೆಗಳಿಗೆ ಹೋಗಿ ಬರ್ತಾ ಇದ್ದಿರಬಹುದು ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈಗ ವ್ಯಾಪಕವಾಗಿ ಪರೀಕ್ಷೆಗಳು ಕೂಡ ಆಗ್ಬೇಕಾಗುತ್ತೆ. ಸೊ ಇದು ದೊಡ್ಡ ಚಾಲೆಂಜ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಜನತೆಯಲ್ಲಿ ಕೂಡ ಆತಂಕ ಹೆಚ್ಚಾಗಿದೆ ಅನ್ನುವಂಥದ್ದು. ಸೊ ಜನತೆ ಏನ್ ಹೇಳ್ತಾ ಇದ್ದಾರೆ ಅಂತ ಈಗ ಖಂಡಿತವಾಗಿ ಈಗ ಬಂಟ್ವಾಳದಲ್ಲಿ ಏನು 4 ಪ್ರಕರಣಗಳು ಈ ಹಿಂದೆ 4 ಪ್ರಕರಣಗಳು ಕಂಡು ಬಂತು. ಇಬ್ರು ಮೃತಪಟ್ಟರು, ಆ ಬಳಿಕ ಇನ್ನಿಬ್ರು ಕೂಡ ಮಂಗಳೂರಿನ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ರು. ಈಗ ಈ ಸಂದರ್ಭದಲ್ಲಿ ಸಾಕಷ್ಟು ಆತಂಕಗಳು ಇದೆ. ಒಟ್ಟು ಇದೀಗ ಆ ಬಳಿಕ ಇನ್ನಾದ್ರೂ ಕಡಿಮೆ ಆಗತ್ತ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಜನ ಇರುವಂತ ಸಂದರ್ಭದಲ್ಲಿ ಇದೀಗ ಒಂದು ಅಂದ್ರೆ ಇದೇನು ತೀರಾ ಹೊರಭಾಗ ಅಲ್ಲ, ಬಂಟ್ವಾಳ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಗ್ರಾಮೀಣ ಭಾಗ. ಪುರಸಭೆಯಿಂದ ಒಂದು 3 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಆದ್ರೆ ಪುರಸಭೆ ವ್ಯಾಪ್ತಿಗೆ ಬರುವುದಿಲ್ಲ. ಇದು ಗ್ರಾಮೀಣ ಪ್ರದೇಶವಾಗಿದೆ. ನರಿಕೊಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಾ ಇದೆ. ಆದ್ರೆ ಈ ಕಾರಣಕ್ಕಾಗಿ ಜನರಲ್ಲಿ ಇದೊಂದು ತೀರಾ ಒಂದು ಆತಂಕವನ್ನೇ ಉಂಟು ಮಾಡಿದೆ. ಯಾಕೆಂತ ಹೇಳಿದ್ರೆ ಈ ಮಹಿಳೆ ಇರುವ ಈ ಪರಿಸರ ಏನಿದೆಯಾ ನಾಯಿಲಾ ಅನ್ನುವಂತ ಪರಿಸರ, ಈ ಪರಿಸರ ಸಾಕಷ್ಟು ಮನೆಗಳಿದೆ. ಅಂದ್ರೆ ತುಂಬಾ ಹತ್ತಿರ ಇರುವಂತ ಮನೆಗಳಿದೆ. ಈಗ ಈ ಮಹಿಳೆಗೆ ಯಾವಾಗ ಇದು ಪಾಸಿಟಿವ್ ಅಂತ ಹೇಳಿ ಗೊತ್ತಾಗಿದೆ, ಈ ಬಳಿಕ ಈ ಭಾಗದ ಜನರಲ್ಲಿ ತುಂಬಾ ಇನ್ನಷ್ಟು ಆತಂಕಗಳು ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಆ ಮಹಿಳೆಯ ಮನೆಯಲ್ಲಿ ಅವರ ಪತಿ ಇರ್ಬೋದು, ಮತ್ತೆ 3 ಜನ ಮಕ್ಕಳಿದ್ದಾರೆ. 2 ಹೆಣ್ಣು ಮಕ್ಕಳು, ಒಬ್ಬ ಮಗ ಇದ್ದಾನೆ. ಒಬ್ಬ ಹೆಣ್ಣು ಮಗಳು ಒಬ್ಬಳಿಗೆ ಮದುವೆ ಆಗಿದಾಗ ಪತಿ ವಿದೇಶದಲ್ಲಿ, ಅವಳು ಕೂಡ ಈ ಮನೆಯಲ್ಲೇ ಇದ್ದಾಳೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ಮಾತ್ರ ಅಲ್ಲ, ಇವರು ಆರಂಭದ ಹಂತದಲ್ಲಿ ಏನು ಈ ಬಂಟ್ವಾಳದ
ಮೊದಲು ಮಹಿಳೆಯನ್ನು ಮೃತಪಟ್ಟ. ಈ ಸಂದರ್ಭದಲ್ಲಿ ಸಾಕಷ್ಟು ಮನೆಗೆ ಹೋಗಿ ಬರ್ತಾ ಇದ್ರು. ಮಾತ್ರ ಅಲ್ಲಿ ಸುತ್ತಮುತ್ತ ಬೇರೆ ಬೇರೆ ಮನೆಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯ ಆಗಿದೆ. ಅದಷ್ಟು ಸತ್ಯ ಅನ್ನೋದು ತಿಳಿದಿಲ್ಲ. ಆದ್ರೆ ಸಾಕಷ್ಟು ಅಂಗಡಿಗಳಿಗೆ ಹೋಗ್ತಾ ಇದ್ರು, ಮತ್ತೆ ಮನೆಗೂ ಆಸ್ಪತ್ರೆಯಿಂದ ಮನೆಗೆ ಹೋಗಿ ಬರ್ತಾ ಇದ್ರು. ಆ ಬಳಿಕ ಇವರು ಯಾವಾಗ ಇನ್ನೊಬ್ರು ವೃದ್ಧ ಮಹಿಳೆ ಯಾವಾಗ ಆಸ್ಪತ್ರೆಯಲ್ಲಿ ಪಾಸಿಟಿವ್ ಕಂಡು ಬಂತ, ಆ ಬಳಿಕ ಅಲ್ಲಿ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳನ್ನು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಅವರನ್ನು ಆ ಬಳಿಕ ಅವರು ಮನೆಗೆ ಬಂದಿಲ್ಲ. ಇದೀಗ ಅವರ ಮನೆಯ ಯಾರು ಸದಸ್ಯರಿದ್ದಾರೆ, ಪತಿ ಇರ್ಬೋದು ಅಥವಾ ಉಳಿದ ಮಕ್ಕಳಿರ್ಬೋದು, ಅವರನ್ನೆಲ್ಲರನ್ನು ಕೂಡ ನಿನ್ನೆ ಅಷ್ಟೇ ಕರೆದುಕೊಂಡು ಹೋಗಿ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಆದ್ರೂ ಕೂಡ ಪರಿಸರದ ಜನರಿಗೆ ಇದೊಂದು ಅಂದ್ರೆ ನಿರೀಕ್ಷೆ ಮಾಡಿರ್ಲಿಲ್ಲ, ನಮ್ಮ ಗ್ರಾಮಕ್ಕೂ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಮಾಡಿರ್ಲಿಲ್ಲ. ನಾವು ನಿನ್ನೆ ಅಷ್ಟೇ ನೋಡಿದ್ದೇವೆ, ಜನರು ಯಾವ ರೀತಿಯಲ್ಲಿ ಬಂಟ್ವಾಳದಲ್ಲಿ ಸುತ್ತುವರಿಸಿದ್ರು. ಈ ಒಂದು ಆತಂಕವೇ ಇರ್ಲಿಲ್ಲ. ನಮ್ಗೆ ಆಹಾರ ಸಾಮಗ್ರಿ ಕೊಂಡೋಗುವುದಷ್ಟೇ ಮುಖ್ಯವಾಗಿತ್ತು ಬಿಟ್ರೆ ಕೊರೋನಾದ ಬಗ್ಗೆ ಯಾವುದೇ ರೀತಿ ಆತಂಕ ಇರಲಿಲ್ಲ. ಇದೀಗ ಜನರಲ್ಲಿ ಸ್ವಲ್ಪ ಭಯ ಮೂಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಬಂಟ್ವಾಳದ ಪೇಟೆ ಪರಿಸರದಲ್ಲಿ ಆಯ್ತು 4 ಮಂದಿಗೆ ಬಂತು. ಕೆಲ ದಿನಗಳ ಹಿಂದೆ ಅಷ್ಟು ಸಜೀಪದಲ್ಲಿ ನೋಡಿದ್ದೇವೆ, ತುಂಬೆಯಲ್ಲಿ ನೋಡಿದ್ದೇವೆ. ಇದೀಗ ನರಿಕೊಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಿದೆ. ಇದೀಗ ಜನರಲ್ಲಿ ಸಾಕಷ್ಟು ಆತಂಕನು ಹುಟ್ಟಿ ಆಗ್ತಾ ಇದೆ. ಗೌತಮ್, ಎಸ್, ಇನ್ನು ಅಂದ್ರೆ ಈ ಒಂದು ಪ್ರದೇಶವನ್ನ ಕೂಡ ಕಂಟೈನ್ಮೆಂಟ್ ಝೋನ್ ಅಂತ ಇನ್ನೇನು ಘೋಷಣೆ ಮಾಡಲಾಗುತ್ತೆ, ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಸೊ ಆ ಪ್ರಕ್ರಿಯೆಗಳೀಗ ಏನಾದ್ರೂ ಆರಂಭಗೊಂಡಿದ್ಯಾ? ಜನರಿಗೆ ಮಾಹಿತಿಯನ್ನ ಕೊಡುವಂತದ್ದಾಗ್ಲಿ, ತಿಳಿ ಹೇಳುವಂತಹ ಕೆಲಸಗಳು ಈಗ ನಡೀತಾ ಇದೆಯಾ ಅನ್ನುವಂಥದ್ದು ಸಂದೀಪ್? ಖಂಡಿತವಾಗಿ ಈ ಬಗ್ಗೆ ಈಗಾಗಲೇ ಅಂದ್ರೆ ಯಾವಾಗ ನಿನ್ನೆ ಮನೆಯಿಂದ ಅವರ ಕುಟುಂಬ ಸದಸ್ಯರನ್ನು ಯಾವಾಗ ಕೊಂಡೋಗ್ಲಿಕ್ಕೆ ಆರಂಭ ಮಾಡಿದ್ರು, ಆ ಸಂದರ್ಭದಲ್ಲಿ ಆ ಗ್ರಾಮಸ್ಥರಿಗೆ ಒಂದು ರೀತಿಯ ಅಂದ್ರೆ ಡೌಟ್ ಬಂದಿದೆ. ಅಂದ್ರೆ ಈ ಮಹಿಳೆಗೆ ಪಾಸಿಟಿವ್ ಬಂದಿದೆ. ಆ ಬಳಿಕ ಗ್ರಾಮಸ್ಥರಲ್ಲಿ ಸ್ವಲ್ಪ ಆತಂಕ ಉಂಟಾಗಿದೆ. ಆ ಬಳಿಕ ಇದೀಗ ಏನು ಪೊಲೀಸರು ಇರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು, ಇವರು ಅಲ್ಲಿ ಸತ್ಯಶ್ರೀ ಅನ್ನೋಂಥ ಒಂದು ಹಾಲ್ ಇದೆ. ಆ ಹಾಲ್ ಬಳಿಯಲ್ಲೇ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ, ಮತ್ತೆ ತಾತ್ಕಾಲಿಕವಾಗಿ ಮಣ್ಣಿನ ರಾಶಿಗಳನ್ನ ಹಾಕ್ತಿದ್ದಾರೆ. ಮತ್ತೆ ಆ ಊರಿಗೆ ಸಂಪರ್ಕ ಕಲ್ಪಿಸುವಂತ ಬೇರೆ ಯಾವ್ದಾದ್ರು ರಸ್ತೆಗಳಿಗೆ, ಮುಖ್ಯ ರಸ್ತೆಗಳಿರುವುದು ಪಾಣೆಮಂಗಳೂರಿಂದ ಮಾತ್ರ. ಬೇರೆ ಯಾವ್ದಾದ್ರು ಒಳ ರಸ್ತೆಗಳಿದ್ರೆ ಆ ರಸ್ತೆಗಳನ್ನು ಕೂಡ ನೋಟ್ ಮಾಡ್ತಾ ಇದ್ದಾರೆ. ಮಾತ್ರ ಆ ಭಾಗಕ್ಕೆ ವಾಹನಗಳ ಮೂಲಕ ತೆರಳಿ ಪೊಲೀಸ್ನವರು ಕೂಡ ಯಾರು ಕೂಡ ಮನೆಯಿಂದ ಹೊರಗೆ ಬರಬಾರ್ದು ಅನ್ನೋ ಒಂದು ಮಾತುಗಳನ್ನು ನೀಡಿದ್ದಾರೆ. ಈ ಹಿಂದೆ ಈಗಾಗಲೇ ಬಂಟ್ವಾಳ ಪೇಟೆಯಲ್ಲಿ ಏನೋ ಒಂದು ಲಾಕ್ಡೌನ್ ಸೀಲ್ ಡೌನ್ ಆಗಿದೆಯಾ, ಅದೇ ಮಾದರಿಯಲ್ಲಿ ಬಂಟ್ವಾಳದ ನರಿಕೊಂಬು ಅಂತ ಹೇಳಿದ್ರೆ ಅಲ್ಲಿ ನಾಯಿಲ ಪ್ರದೇಶ, ಈ ನಾಯಿಲ ಪ್ರದೇಶವನ್ನು ಸೀಲ್ ಡೌನ್ ಮಾಡುವಂತ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಗೌತಮ್, ಎಸ್, ಅಂದ್ರೆ ಈ ಒಂದು ಆಸ್ಪತ್ರೆ ಈಗ ಸ್ಥಳೀಯವಾಗಿರೋದ್ರಿಂದ ಬಹುತೇಕ ಸ್ಥಳೀಯ ಮಂದಿ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಅನ್ನುವಂಥದ್ದನ್ನ ನಾವು ನೋಡಬಹುದು. ಇನ್ನು ಈಗ ಇವತ್ತು ಏನು ಸೋಂಕು ಕಂಡು ಬಂದಿರುವಂತಹ ಮಹಿಳೆ ಯಾರಿದ್ದಾರೆ, ಅದೇ ರೀತಿ ಬೇರೆ ಯಾರಾದ್ರೂ ಈಗ ಆಸುಪಾಸಿನವರು ಅಥವಾ ಸ್ಥಳೀಯ ಮಂದಿ ಕೆಲಸಕ್ಕೆ ಹೋಗ್ತಾ ಇದ್ದಂತಹ ಬಗ್ಗೆ ಮಾಹಿತಿಗಳೇನಾದ್ರೂ ಸಿಕ್ಕಿದೆಯಾ ಅನ್ನುವಂಥದ್ದು ಈ ಹಂತದಲ್ಲಿ? ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದೆಲ್ಲ. ಆದ್ರೆ ಈ ಬಗ್ಗೆ ಕೆಲವೊಂದು ಅಂದ್ರೆ ಸ್ಥಳೀಯ ಜನರಿಂದ ಈ ಬಗ್ಗೆ ನಮ್ಮ ಮಾಧ್ಯಮಗಳಿಗೆ ಕೆಲವೊಂದು ಮಾಹಿತಿಗಳು ಲಭ್ಯ ಆಗಿದೆ. ಈ ಬಂಟ್ವಾಳ ತಾಲೂಕು ವ್ಯಾಪ್ತಿ ಕೆಲವು ಭಾಗಗಳಲ್ಲಿ ಇಲ್ಲಿಗೆ ರಿಸೆಪ್ಷನಿಸ್ಟ್ ಆಗಿ ಮತ್ತೆ ಕೆಲವರು ನರ್ಸ್ಗಳಾಗಿ ಇಲ್ಲಿಗೆ ಕೆಲಸಕ್ಕೆ ಹೋಗ್ತಿದ್ರು. ಅವರು ಆರಂಭದಲ್ಲಿ ಅಂದ್ರೆ ಅವರಲ್ಲಿ ಕೂಡ ಇಂಥ ಇದು ಒಂದು ಲಕ್ಷಣಗಳು ಕಂಡಿರ್ಬೋದು ಅಂತ. ಆದ್ರೆ ಈಗಾಗಲೇ ಅವರನ್ನು ತಪಾಸಣೆಗೆ ಅಂದ್ರೆ ಸರಿಯಾದ ಮಾಹಿತಿ ಗೊತ್ತಿಲ್ಲ, ಆರೋಗ್ಯ ಇಲಾಖೆಯಿಂದ ಮಾಹಿತಿ ಬಂದಿದ್ರು. ಸ್ಥಳೀಯರು ಹೇಳುವ ಪ್ರಕಾರ ಅವರನ್ನು ಈಗಾಗಲೇ ತಪಾಸಣೆಗೆ ಒಳಪಡಿಸಿದ್ದಾರಂತೆ. ಯಾವುದೇ ರೀತಿಯ ರೋಗ ಲಕ್ಷಣಗಳು ಅವರಲ್ಲಿ ಕಂಡು ಬಂದಿಲ್ಲ ಅಂತ. ಅಂದ್ರೆ ಒಟ್ಟು ಸುಮಾರು 80ಕ್ಕಿಂತ ಅಧಿಕ ಮಂದಿ ಈ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು. ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗಳ ಹಂಚೋಗಿರುವುದರಿಂದ ಅಂದ್ರೆ ಸ್ವಲ್ಪ ತಿಳುವಳಿಕೆ ಇರುವವರು ಅವರಾಗಿ ಸ್ವಯಂ ಪ್ರೇರಿತರಾಗಿ ತಮ್ಮ ಆರೋಗ್ಯವನ್ನು ತಪಾಸಣೆಗೆ ಒಳಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಆದ್ರೆ ಇದು ಯಾವ ರೀತಿ ಇನ್ನು ಯಾವ ರೀತಿ ಇನ್ನು ಪಸರಿಸಬಹುದು ಅಥವಾ ಇದರಲ್ಲಿ ಇನ್ನೂ ಮುಂದೆ ಹೆಚ್ಚಿನ ಒಂದು ಹರಡುವ ಒಂದು ಲಕ್ಷಣಗಳು ಇದೆಯಾ ಅನ್ನುವಂತ ಬಗ್ಗೆ ಇನ್ನು ಮುಂದಿನ ಹಂತಗಳಲ್ಲಿ ಅಥವಾ ಮುಂದೆ ಯಾರಿಗೆ ಪರೀಕ್ಷೆ ಒಳಪಡಿಸುವಂತ ಸಂದರ್ಭದಲ್ಲಿ ಇದು ತಿಳಿದು ಬರ್ಬೇಕಷ್ಟೇ. ಗೌತಮ್, ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ವಿಸ್ತೃತ ಮಾಹಿತಿಗಾಗಿ. ಎಸ್, ಇದು ಇವತ್ತು ಪತ್ತೆಯಾಗಿರುವಂತಹ ಪಾಸಿಟಿವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಟ್ವಾಳದಿಂದ ಬರ್ತಾ ಇರುವಂತಹ ಅಪ್ಡೇಟ್ಸ್. ಈಗಾಗಲೇ ಅಲ್ಲಿ ಸೀಲ್ ಡೌನ್ನ ಪ್ರಕ್ರಿಯೆಗಳು ಕೂಡ ಆರಂಭಗೊಂಡಿದೆ. ಅಂದರೆ ಕಂಟೈನ್ಮೆಂಟ್ ಝೋನ್ ಏನಿರುತ್ತೆ, ಆ ಒಂದು ಮನೆ ಏನಿದೆ, ಆ ಮನೆಯ ಸುತ್ತ 100 ಮೀಟರನ್ನು ಈಗ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಲಾಗುತ್ತೆ. ಅಲ್ಲಿಗೆ ಬೇಕಾದಂತಹ ಅಗತ್ಯ ವಸ್ತುಗಳು ಸಹಿತ ದಿನಸಿ ಸಾಮಗ್ರಿಗಳನ್ನು ಜಿಲ್ಲಾಡಳಿತದ ವತಿಯಿಂದಲೇ ಪೂರೈಕೆ ಮಾಡುವಂತಹ ಕೆಲಸಗಳು ಆಗುತ್ತೆ. ಅಲ್ಲಿ ಸ್ಥಳೀಯ ತಹಶೀಲ್ದಾರ್ ಯಾರಿರ್ತಾರೋ ಅವರನ್ನ ಸ್ಪೆಷಲ್ ನೋಡಲ್ ಆಫೀಸರ್ಗಳನ್ನಾಗಿ ಕೂಡ ನೇಮಕ ಮಾಡಲಾಗುತ್ತೆ. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಆತಂಕ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ. ಒಂದು ಕಡೆಯಿಂದ ಸೋಂಕಿನ ಮೂಲ ಯಾವುದು ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿತ್ತು ಇಷ್ಟು ದಿನಗಳ ಕಾಲ. ಬಹುಶಃ ಈಗ ಬರ್ತಾ ಇರುವಂತಹ ಮಾಹಿತಿಗಳು ಅಥವಾ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಬಹುಶಃ ಆಸ್ಪತ್ರೆಯಿಂದಲೇ ಸೋಂಕು ಹರಡಿರಬಹುದು ಎನ್ನುವಂತಹ ಒಂದು ಅನುಮಾನಗಳು. ಅಂದ್ರೆ ಈವರೆಗೆ ಬಂದಿರುವಂತಹ ಒಂದು ಹಾದಿ ಏನಿದೆ ಅಥವಾ ಒಂದು ಶಂಕೆಯ ಹಾದಿ ಏನಿದೆ ಅದು ರಿವರ್ಸ್ ಆರ್ಡರ್ ಅಲ್ಲಿ ಈಗ
ಹೋಗ್ತಾ ಇದೆ. ಅಂದ್ರೆ ಆರಂಭದಲ್ಲಿ ಬಂಟ್ವಾಳದಲ್ಲಿ ಮೃತಪಟ್ಟಿರುವಂತಹ ಮಹಿಳೆ ಯಾರಿದ್ದಾರೆ ಅವರಿಂದ ಈಗ ಬಳಿಕ ಮೃತಪಟ್ಟಿರುವಂತಹ ವೃದ್ಧೆ ಅಂದ್ರೆ ಈ ಹಿಂದೆ ಮೃತಪಟ್ಟಿದ್ದಂತಹ ಅತ್ತೆ ಯಾರಿದ್ದಾರೆ ಅವರಿಗೆ ಸೋಂಕು ಬಂದಿರಬಹುದು ಎನ್ನುವಂತಹ ಅನುಮಾನಗಳು ವ್ಯಕ್ತವಾಗಿತ್ತು. ಬಳಿಕ ನೆರೆಮನೆಯ ಮಹಿಳೆಗೂ ಕೂಡ ಸೋಂಕು ಬಂದಾಗ ಈ ಒಂದು ಅನುಮಾನ ದಟ್ಟ ಆಗಿತ್ತು. ಆದರೆ ಯಾವಾಗ ಈಗ ಆಸ್ಪತ್ರೆಯ ಸಿಬ್ಬಂದಿಗೂ ಕೂಡ ಸೋಂಕು ಕಾಣಿಸಿಕೊಂಡಿತ್ತು, ಇದು ಸ್ವಲ್ಪ ಅನುಮಾನಕ್ಕೆ ಎಡೆಯನ್ನ ಮಾಡಿಕೊಡ್ತಾ ಇದೆ. ಆದರೆ ಈ ಬಗ್ಗೆ ಖಚಿತವಾದ ಸ್ಪಷ್ಟವಾದ ಮಾಹಿತಿಗಳನ್ನ ಆರೋಗ್ಯ ಇಲಾಖೆ ಬಹಿರಂಗ ಪಡಿಸಬೇಕಾಗತ್ತೆ. ಸೊ ಸದ್ಯಕ್ಕೆ ಈ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಮಾಹಿತಿಗಳು ಹರಿದಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿರುವಂತಹ ವಿಚಾರಗಳು. ಚಿಕಿತ್ಸೆಯನ್ನ ಪಡಿತಾ ಇದ್ದಂತಹ ವೃದ್ಧೆ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯ ಸಂಪರ್ಕಕ್ಕೆ ಬಂದ ಎಲ್ಲರಿಗೂ ಕೂಡ ಕ್ವಾರಂಟೈನ್ ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳ ಕುಟುಂಬವನ್ನ ಕ್ವಾರಂಟೈನ್ ಮಾಡಲಾಗಿದೆ. ಇದರಲ್ಲಿ ಜಿಲ್ಲೆಯ ನಾನಾ ಭಾಗಗಳ ಕುಟುಂಬವೂ ಕೂಡ ಇದೆ ಅನ್ನುವಂಥದ್ದನ್ನ ನಾವು ನೋಡಬಹುದು. ಅಂದ್ರೆ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನರ್ಸ್ ಕುಟುಂಬವನ್ನ ಕ್ವಾರಂಟೈನ್ ಮಾಡಲಾಗಿದೆ. ಅದರ ಜೊತೆಗೆ ವಿಟ್ಲದ ಚಂದಳಿಕೆಯ ನರ್ಸ್ ಕುಟುಂಬವನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿರುವಂಥದ್ದು ಇದೀಗ ಸದ್ಯಕ್ಕೆ. ಅದರ ಜೊತೆಗೆ ಕಡಬದ ಒಬ್ಬ ಯುವಕನ ಮೇಲೂ ಕೂಡ ನಿಗಾವನ್ನ ಇರಿಸಲಾಗಿದೆ. ಅಂದ್ರೆ ಇವರೆಲ್ಲರೂ ಕೂಡ ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಅದರ ಜೊತೆಗೆ ಕೇವಲ ಸಿಬ್ಬಂದಿಗಳು, ವೈದ್ಯರು, ದಾದಿಯರು ಮಾತ್ರ ಅಲ್ಲ, ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನ ಪಡೆದು ಯಾರೆಲ್ಲ ಹೋಗಿದ್ದಾರೋ, ಅಂದ್ರೆ ರೋಗಿಗಳಾಗಿ ಬಂದು ಚಿಕಿತ್ಸೆಯನ್ನ ಪಡೆದು ಯಾರು ಹೋಗಿದ್ದಾರೋ ಅವರ ಕುಟುಂಬಗಳನ್ನ ಕೂಡ ಈಗ ಕ್ವಾರಂಟೈನ್ ಮಾಡಲಾಗಿದೆ. ಈಗಾಗಲೇ ಏಪ್ರಿಲ್ 2ರಿಂದ ಯಾರೆಲ್ಲ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಡೀಟೇಲ್ ಅನ್ನ ಈಗಾಗಲೇ ಜಿಲ್ಲಾಡಳಿತ ಕಲೆ ಹಾಕಿದೆ. ಅದರ ಆಧಾರದ ಮೇಲೆ ಅವರನ್ನು ಸಂಪರ್ಕಿಸಿ ಕ್ವಾರಂಟೈನ್ ಮಾಡುವಂತಹ ಕೆಲಸಗಳು ಈಗ ನಡೀತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ವಿಟ್ಲದ ಪ್ರತಿನಿಧಿ ಮೊಹಮ್ಮದ್ ಅಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಮೊಹಮ್ಮದ್ ಅಲಿ. ಎಸ್, ಈಗಾಗಲೇ ವಿಟ್ಲದಲ್ಲಿ ಅಂದ್ರೆ ಈ ಒಂದು ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ನರ್ಸ್ ಕುಟುಂಬವನ್ನ ಕೂಡ ಕ್ವಾರಂಟೈನ್ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಈ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ? ಯಾಕಂದ್ರೆ ಗೌತಮ್, ಮೊನ್ನೆ ಈ ಬಂಟ್ವಾಳದ ಒಬ್ಬ ಲೇಡಿ ಒಬ್ರು ಮೃತಪಟ್ಟ ಹಿನ್ನೆಲೆಯಲ್ಲಿ ಹಾಗೆ ಚಿಕಿತ್ಸೆ ನೀಡಿದಂತ ಈ ವಿಟ್ಲಗೆ ಸಂಬಂಧಪಟ್ಟ ವಿಟ್ಲ ಸುತ್ತಮುತ್ತಲಿನಲ್ಲಿ ವಾಸ ಇರುವಂತ ಈ ದಾದಿಯರಿ ನರ್ಸ್ಗಳಿಗೆ ಅವರಿಗೆ ಹೋಮ್ ಕ್ವಾರಂಟೈನ್ ಇರಲಾಯ್ತು. ಈಗ ವಿಟ್ಲ ಸುತ್ತಮುತ್ತಲ 5 ಮಂದಿ ಸಿಸ್ಟರ್ಗಳಿಗೆ, ನರ್ಸ್ಗಳಿಗೆ ವಿಟ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಅಲ್ಲಿ ಇಡಲಾಗಿದೆ ಗೌತಮ್. ಅದೇ ರೀತಿ ಅವರ ಸಂಬಂಧಿಕರು ಕೂಡ ಅಂದ್ರೆ ಮನೆಯವರು ಕೂಡ ಹೊರಗಡೆ ಬರೋದ್ರಿಂದ ಅವರ ಮನೆಗೂ ಕೂಡ ಲಾಕ್ ಸೀಲ್ ಅಳವಡಿಸಿ ಅವ್ರನ್ನ ಹೋಮ್ ಕ್ವಾರಂಟೈನ್ ಅಲ್ಲಿ ಇಡಲಾಗಿದೆ ಗೌತಮ್. ಎಸ್ ಸರ್, ಥ್ಯಾಂಕ್ ಯು ಮೊಹಮ್ಮದ್ ಅಲಿ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಅದೇ ರೀತಿ ಅನೇಕ ಕಡೆಗಳಲ್ಲಿ ಅಂದ್ರೆ ಬಹುಶಃ ಬೆಳ್ತಂಗಡಿ ತಾಲೂಕಿನಲ್ಲೂ ಕೂಡ ಒಂದು ನರ್ಸ್ ಕುಟುಂಬವನ್ನ ಕ್ವಾರಂಟೈನ್ ಮಾಡಲಾಗಿದೆ. ಅದರ ಜೊತೆಗೆ ಕಡಬದ ಯುವಕನ ಮೇಲೂ ನಿಗಾವನ್ನ ಇರಿಸಲಾಗಿದೆ. ಇನ್ನು ಬೆಳ್ತಂಗಡಿ ನೆರಿಯದ 4 ಕುಟುಂಬದ 23 ಮಂದಿ ಕ್ವಾರಂಟೈನ್ ಆಗಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಇನ್ನು ಶಿರ್ಲಾಲಿನಲ್ಲಿ 4 ಕುಟುಂಬದ 21 ಮಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಕಾಶಿಪಟ್ಟಣದ ಒಂದು ಕುಟುಂಬದ 2 ಈಗ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಅಂದ್ರೆ ಒಂದೇ ಪಾಸಿಟಿವ್ ಕೇಸ್ನಿಂದಾಗಿ 50ಕ್ಕೂ ಅಧಿಕ ಮಂದಿ ಈಗ ಕ್ವಾರಂಟೈನ್ಗೆ ತುತ್ತಾಗಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಈ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು
ಮೃತಪಟ್ಟಿದ್ದಂತಹ ಒಂದು ಮಹಿಳೆ ಯಾರಿದ್ದಾರೆ, ಅಂದ್ರೆ ಸೋಂಕಿಗೆ ತುತ್ತಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಮಹಿಳೆ ಯಾರಿದ್ದಾರೆ ಅವರ ಸಂಪರ್ಕಕ್ಕೆ ಬಂದಿರುವಂತಹ ಸಾಧ್ಯತೆ ಇರುವಂತಹ 50ಕ್ಕೂ ಅಧಿಕ ಮಂದಿಯನ್ನು ಈಗ ಕ್ವಾರಂಟೈನ್ ಮಾಡಲಾಗಿದೆ. ಏಪ್ರಿಲ್ 23ಕ್ಕೆ ಈಕೆ ಕೊರೋನಾ ಪಾಸಿಟಿವ್ ಆಗಿ ಮೃತಪಟ್ಟಿದ್ರು. ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಪಾರ್ಶ್ವವಾಯುಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆರೋಗ್ಯ ಪರಿಸ್ಥಿತಿ ಉಲ್ಬಣಿಸಿದ ಹಿನ್ನೆಲೆಯಲ್ಲಿ ಕೋವಿಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಅಲ್ಲಿ ಆಕೆ ಇಹಲೋಕವನ್ನ ತ್ಯಜಿಸಿದ್ರು. ಅವರ ಸಂಪರ್ಕಕ್ಕೆ ಬಂದಿರುವಂತಹ ಸಾಧ್ಯತೆಗಳಿರುವ ಹಿನ್ನೆಲೆಯಲ್ಲಿ ಸುಮಾರು 50ಕ್ಕೂ ಅಧಿಕ ಮಂದಿಯನ್ನ ಈಗ ಸಂಪೂರ್ಣವಾಗಿ ಕ್ವಾರಂಟೈನ್ ಮಾಡಲಾಗಿದೆ. ನಗರವನ್ನ ಕಾಡ್ತಾ ಇದ್ದಂತಹ ಒಂದು ಸ್ಮಶಾನದ ಸಮಸ್ಯೆ, ಅಂತ್ಯಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಏನು ಭಾರಿ ಒಂದು ಗೊಂದಲವನ್ನ ಉಂಟು ಮಾಡಿದಂತಹ ಸಮಸ್ಯೆ ಏನಿದೆ ಅದು ಬಗೆಹರಿಯುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಅಂದ್ರೆ ಕೊರೋನಾ ಸೋಂಕಿನಿಂದ ಇನ್ನು ಮುಂದಕ್ಕೆ ಆಗಬಾರದು ದೇವರ ದಯದಿಂದ, ಆದ್ರೂ ಕೂಡ ದುರದೃಷ್ಟವಶಾತ್ ಏನಾದರೂ ಪ್ರಕರಣಗಳು ಸಂಭವಿಸಿದ್ರೆ ಅಂತಹವರ ಅಂತಿಮ ಸಂಸ್ಕಾರವನ್ನ ಬೋಳೂರಿನ ವಿದ್ಯುತ್ ಚಿತಾಗಾರದಲ್ಲೇ ಮಾಡಲಾಗುತ್ತೆ ಅನ್ನುವಂತಹ ಒಂದು ಮಾತುಗಳನ್ನ ಶಾಸಕ ವೇದವ್ಯಾಸ್ ಕಾಮತ್ ಅವರು ಈಗ ಹೇಳಿದ್ದಾರೆ. ಆರೋಗ್ಯ ಇಲಾಖೆಯ ನಿಯಮಾವಳಿಗಳಂತೆ ಶವ ಸಂಸ್ಕಾರ ಮಾಡಬಹುದು, ಯಾವುದೇ ರೀತಿಯಲ್ಲಿ ಅಡಚಣೆ ಉಂಟಾಗದಿರಲು ಎಲ್ಲ ರೀತಿಯ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಬೋಳೂರು ಗ್ರಾಮದ ಹಿಂದೂ ರುದ್ರಭೂಮಿ ವಿದ್ಯುತ್ ಚಿತಾಗಾರ ಆಗಿದ್ದು ಕೊರೋನಾ ಪ್ರಕರಣಗಳಲ್ಲಿ ಮೃತ್ಯು ಸಂಭವಿಸಿದಾಗ ಆರೋಗ್ಯ ಇಲಾಖೆಯ ನಿಯಮಾವಳಿಗಳಂತೆ ಶವ ಸಂಸ್ಕಾರವನ್ನ ಮಾಡಲು ಯಾವುದೇ ರೀತಿಯ ಅಡಚಣೆ ಉಂಟಾಗದಿರಲು ಈಗಾಗಲೇ ಶಾಸಕರ ಅಧ್ಯಕ್ಷತೆಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಅಂದ್ರೆ ಬಹುಶಃ ನಾವು 2-3 ದಿನಗಳ ಹಿಂದೆ ನಡೆದಿರುವಂತಹ ಒಂದು ಘಟನೆಯನ್ನ ಗಮನಿಸಿದ್ರೆ ಇಡೀ ಜಿಲ್ಲೆಯಲ್ಲಿ ಒಂದು ಸಂಚಲನವನ್ನ ಉಂಟು ಮಾಡಿತ್ತು. ಘಟನೆ ಆಗಬಾರದಿತ್ತು, ಆಗಿ ಹೋಯಿತು. ಮುಂದಕ್ಕೆ ಇಂತಹ ಪ್ರಕರಣಗಳು ದಯವಿಟ್ಟು ನಡೆಯಬಾರದು ಎನ್ನುವಂತಹ ಒಂದು ಮಾನವೀಯ ಕಳಕಳಿ ಎಲ್ಲ ಕಡೆಯಿಂದ ವ್ಯಕ್ತವಾಗ್ತಾ ಇತ್ತು. ಬಹುಶಃ ಆ ನಿಟ್ಟಿನಲ್ಲಿ ಇದೀಗ ಆಗಿರುವಂತಹ ಪ್ರಯತ್ನ ಬಹುಶಃ ಮುಂದಕ್ಕೆ ಇಂತಹ ಯಾವುದೇ ಪ್ರಕರಣಗಳು ಉದ್ಭವ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಶಾಸಕರು ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಈಗ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಸ್ವತಃ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಅಂದ್ರೆ ಬಹುಶಃ ಇನ್ನು ಮುಂದೆ ಮಂಗಳೂರು ನಗರದಲ್ಲಿ ಕೋವಿಡ್-19 ಮೃತಪಟ್ಟಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಅಂತ ಹೇಳ್ಬೋದಾ ಸರ್? ಹೇಗೆ? ಓಕೆ ಓಕೆ. ನಾನು ಈ ಸಂದರ್ಭದಲ್ಲಿ ಹೇಳಬೇಕು, ಪ್ರಾರಂಭದ ಒಂದು ನಮ್ಮ ಜಿಲ್ಲೆಯಲ್ಲಿ ಕೊರೋನಾದಿಂದ ಮೃತಪಟ್ಟಂತ ಮಹಿಳೆ ಅವರ ಶರೀರವನ್ನ ಬೋಳೂರಿನಲ್ಲಿ ಅಂತ್ಯಕ್ರಿಯೆ ಮಾಡಿದಾಗ ಸ್ವಲ್ಪ ಜನರು ಗಾಬರಿಗೊಂಡಿದ್ರು. ಯಾಕಂತ ಹೇಳಿದ್ರೆ ತುಂಬಾ ಪೊಲೀಸರು ಬಂದ್ರು, ಮನೆ ಒಳಗಡೆ ಹೋಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ತಾಕೀತು ಮಾಡಿದ ಕಾರಣ ಸ್ವಲ್ಪ ಹೆದರ್ಕೊಂಡಿದ್ರು. ಆದ್ರೆ ಆ ದಿವಸ ನಾವು ಅಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಿದ್ವಿ. ಎರಡನೇ ಅದರ ಮರುದಿನ ನಾನು ಹೋಗಿ 3 ಗಂಟೆಯ ಕಾಲ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯ ಜಗದೀಶ್ ಶೆಟ್ಟಿ ಅವರ ಮುಖಾಂತರ ಎಲ್ಲರನ್ನ ಮನಸ್ಸಿಗೆ ಸಮಾಜಾಯಿಸಿ ಅವರನ್ನ ಎಲ್ಲ ಒಪ್ಪಿಸುವ ಹಾಗೆ ಮಾಡಿದ್ವಿ. ಆದ್ರೆ ಎರಡನೇ ಮಹಿಳೆ ಸತ್ತಾಗ ಬೋಳೂರಿಗೆ ಕೊಂಡೋಗೋದೆ ಯಾಕೆ ಅದು ಪಚ್ಚನಾಡಿ ಆಯ್ತು ಅಂತ ಹೇಳೋದು ಒಂದು ಪ್ರಶ್ನೆ ಉದ್ಭವ. ಈಗ ಜಿಲ್ಲಾಡಳಿತದ ಕಡೆಯಿಂದ ಅದನ್ನ ಪಚ್ಚನಾಡಿ ಅಂತ ಹೇಳಿ ಮಾಡಿದ್ರು ಅಂತ ಹೇಳೋದು ಮಾತು ಬಂದಿತ್ತು. ಆದ್ರೆ ಇದೆಲ್ಲಕ್ಕೂ ಬೋಳೂರಿನಲ್ಲಿ ಯಾರೂ ಕೂಡ ತಡಿಲಿಲ್ಲ. ಬೋಳೂರಿನಲ್ಲಿ ಯಾಕಂದ್ರೆ ಅವರ ಮೈಂಡ್ ಸೆಟ್ ಫಿಕ್ಸ್ ಆಗಿತ್ತು, ಅದು ಏನು ತೊಂದರೆ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಒಪ್ಪಿಕೊಂಡಿದ್ರು. ಆದ್ರೆ ಬೋಳೂರಿಗೆ ಕೊಂಡೋಗೋದೇ, ಬೋಳೂರಿನವರು ವಿರೋಧ ಮಾಡದೆ ಅದು ಜಾಗ ಬದಲಾಯಿತು ಯಾಕೆ ಅಂತ ಹೇಳುವಂತ ಪ್ರಶ್ನೆಗಳು ಒಂದು ಉದ್ಭವ ಆಯ್ತು. ಆದ್ರೆ ಅದರ ನಂತರದ ಘಟನೆಗಳೆಲ್ಲ ತಮಗೆ ಗೊತ್ತಿದೆ. ಅದಾದ ನಂತರ ನಾನು ಪುನರಪಿ ನಿನ್ನೆ ಬೋಳೂರಿಗೆ ಹೋಗಿ ಇನ್ನು ಮುಂದೆ ಏನೇ ಆದ್ರೂ
ನಾವು ಬೋಳೂರಿಗೆ ತರುವಂತ ಪರಿಸ್ಥಿತಿಯಲ್ಲಿ ನಿಮ್ಮದೆಲ್ಲ ಏನು ಸಲಹೆ ಸೂಚನೆ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಮಾತಿನಲ್ಲಿ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಂತ ರೀತಿಯ ನಾರವನ್ನ ಹಾಕಿ ನಾವು ತಯಾರಿದ್ದೇವೆ. ಲಕ್ಷ ಜನರು ಇದ್ರ ಹಿಂದೆ ಸತ್ತಾಗ ಬೋಳೂರು ಕಳೆದ 50-70 ವರ್ಷದಿಂದ ನಾವು ಇಲ್ಲಿ ಸ್ಮಶಾನದಲ್ಲಿ ಇದು ಮಾಡಿದ್ದೀವಿ. ಆಗಿರುವಾಗ ನಮ್ಮದು ಯಾವುದೇ ಅಭ್ಯಂತರವಿಲ್ಲ ಅಂತ ಹೇಳುವಂತ ಮಾತನ್ನ ಹೇಳಿದ ನಂತರ ನಾನು ಇಲ್ಲಿ ಕಚೇರಿಗೆ ಬಂದು ಮಂಗಳೂರಿನ ಅಸಿಸ್ಟೆಂಟ್ ಕಮಿಷನರ್ ಮದನ್ ಮೋಹನ್ ಮತ್ತು ತಹಸೀಲ್ದಾರ್ ಗುರುಪ್ರಸಾದ್ ಅವರು ಮತ್ತು ಪೂಜ್ಯ ಮೇಯರ್ ಆದ ದಿವಾಕರ್ ಅವರು ಸ್ಥಳೀಯ ಮಹಾನಗರ ಸದಸ್ಯರಾದ ಜಗದೀಶ್ ಶೆಟ್ಟಿ ಅವರನ್ನೆಲ್ಲ ಕರ್ಕೊಂಡು ಮೀಟಿಂಗ್ ಮಾಡಿ ತಕ್ಷಣ ಇಲ್ಲಿಂದಲೇ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಮಾತಾಡಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ನೀವು ಕೋವಿಡ್ ನಲ್ಲಿ ಸತ್ತಾಗ ಬೇರೆ ಎಲ್ಲ ಈ ಒಂದು ಆಗ್ತಾ ಇರುವಂತಹ ಘಟನೆಗಳಿಗೆ ಫುಲ್ ಸ್ಟಾಪ್ ಹಾಕ್ಬೇಕು. ನೀವು ಒಂದು ಹೆಲ್ತ್ ವ್ಯವಸ್ಥೆಯಲ್ಲಿ ವಿದ್ಯುತ್ ಚಿತ್ತಾಗಾರದಲ್ಲಿ ಬೋಳೂರಲ್ಲೇ ಮಾಡ್ತೀವಿ ಅಂತ ಹೇಳುವಂತ ರೀತಿಯ ಒಂದು ನಡವಳಿಯು ಮಾಡಿಬಿಡಿ. ಅಲ್ಲಿಯ ಸ್ಥಳೀಯ ನಾಗರಿಕರು 100% ಆಗಿ ಸಹಕಾರ ಕೊಟ್ಟಿದ್ದಾರೆ. ಸಾರ್ವಜನಿಕರು ಕೊಟ್ಟದಲ್ಲದೆ ಜನಪ್ರತಿನಿಧಿಗಳು ಕೊಟ್ಟಿದ್ದಾರೆ. ಇದು ಎಲ್ಲ ಮಾತನ್ನ ಹೇಳ್ತೇನೆ, ಅವರೆಲ್ಲ ಒಪ್ಪಿಕೊಂಡಿದ್ದಾರೆ ಅಂತ ಹೇಳುವಂತ ಮಾತನ್ನ ಹೇಳಿದ್ದೇನೆ. ಹಾಗಾಗಿ ಇನ್ನು ನಂತರ ಅದ್ರ ಅದೇ ಪ್ರಕಾರದಲ್ಲಿ ಆಗಬೇಕು ಅಂತ ಹೇಳೋದು ಒಂದು ವಿಷಯ. ನಾನು ಕೊನೆಯದಾಗಿ ಒಂದು ಮಾತನ್ನ ಹೇಳೋದು, ಯಾವುದೇ ಒಂದು ವ್ಯಕ್ತಿ ಮೃತಪಡುವುದು ಬೇಡ, ಮೃತಪಡಬಾರದು. ನಮ್ಮ ವೈರಿಗಳಾದ್ರೂ ಮೃತಪಡಬಾರದು. ಕೊರೋನಾ ಮಾತ್ರ ಅಲ್ಲ, ಯಾವುದೇ ಸಂದರ್ಭದಲ್ಲಿ ಮೃತಪಡಬಾರದು. ಆದ್ರೆ ಯಾವುದೇ ಯಾರ ಆಯುಷ್ಯಗಳು ನಮ್ಮ ಕೈಯಲ್ಲಿ ಅಂತ ತಿಳ್ಕೊಟ್ಟು ಆದ್ರೆ ಆ ಸಂದರ್ಭದಲ್ಲಿ ಬಂದ್ರೆ ಬೋಳೂರು ಮುಕ್ತವಾಗಿ ಮಂಗಳೂರು ನಗರದಲ್ಲಿ ವ್ಯವಸ್ಥೆ ಮಾಡಲಾದ್ರೆ ಅದಕ್ಕೆ ಸಂಪೂರ್ಣ ಜಿಲ್ಲಾಡಳಿತ ನಾನು ನನ್ನ ಕಡೆಯಿಂದ ಅವರಿಗೆ ಎಸ್, ಅಂದ್ರೆ ಖಂಡಿತವಾಗ್ಲೂ ಇದು ಒಂದು ಅಭಿನಂದನೀಯ ವಿಚಾರವೇ ಹೌದು. ಯಾಕಂತ ಹೇಳಿದ್ರೆ ಮೃತಪಟ್ಟಂತ ಸಂದರ್ಭದಲ್ಲಿ ಆ ಒಂದು ಶವಕ್ಕೆ ಒಂದು ಕನಿಷ್ಠ ಗೌರವವನ್ನಾದ್ರೂ ಕೊಡುವಂತಹ ಒಂದು ಸಂಸ್ಕಾರವನ್ನ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿರುವಂತದ್ದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದಕ್ಕೆ ವಿಶೇಷವಾದ ಪ್ರಾಧಾನ್ಯತೆ ಕೂಡ ಇದೆ ಅನ್ನುವಂಥದ್ದು. ಬಹುಶಃ ಆ ಒಂದು ಉಂಟಾಗಿದ್ದಂತಹ ಗೊಂದಲಗಳೇನಿದೆ ಅಥವಾ ನಡೆದಿರುವಂತಹ ಒಂದು ಅಹಿತಕರ ಘಟನೆ ಏನಿದೆ ಅದು ಮುಂದಕ್ಕೆ ಮರುಕಳಿಸದ ಹಾಗೆ ಒಂದು ಪ್ರಯತ್ನಗಳಾಗಿದೆ. ಇನ್ನು ಮುಂದಕ್ಕೆ ಇಂತಹುದು ಸಾವೇ ಸಂಭವಿಸಬಾರದು. ಇನ್ ಕೇಸ್ ಸಂಭವಿಸಿದ್ರು ಕೂಡ ಮುಂದಕ್ಕೆ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗದ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿದ್ದೀರಿ. ಏನಾಗಿತ್ತು ಅಂತ ಹೇಳಿದ್ರೆ ಕೊರೋನಾದ ಬಗ್ಗೆ ಜನರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಇತ್ತು. ಅವರಿಗೆ ಮಾಹಿತಿ ಕೊರತೆ, ಇದರಲ್ಲಿ ಹೆಣ ಹೊತ್ತಿಸಿದ್ರೆ ಏನಾಗೋದಿಲ್ಲ ಅಂತ ಹೇಳುವಂತ ಭಾವನೆಗಳು ಗೊತ್ತಿರ್ಲಿಲ್ಲ. ಅದು ಗೊತ್ತುಪಡಿಸುವಂತ ರೀತಿಯ ಕಾರ್ಯಗಳು ಆಗ್ಬೇಕಿತ್ತು, ಅದು ಆಗಿಲ್ಲದ್ದು ಒಂದು ಈ ರೀತಿಯ ಒಂದು ಅನಾಹುತ ಆಗ್ಲಿಕ್ಕೆ ಕಾರಣ ಅಂತ ಹೇಳೋದು. ಮತ್ತು ಸಾವಿರಾರು ಜನರು ಸಾರ್ವಜನಿಕರು ಒಂದು ಕಡೆಯಲ್ಲಿ ಸೇರಿ ಬಿಡುವುದಿಲ್ಲ ಅಂತ ಹೇಳುವಂತ ವಾತಾವರಣವನ್ನ ಮಾಡಿದಾಗ ಆ ಸಾವಿರಾರು ಜನರ ಭಾವನೆಗಳು ಪೂರಕವಾಗಿ ಜನಪ್ರತಿನಿಧಿಗಳು ಮಾಡಬೇಕಾದಂತಹ ವಾತಾವರಣ ಬಂದಾಗ, ಕೊನೆಯದಾಗಿ ಮಾನವೀಯತೆ ಪ್ರಶ್ನೆಗೆ ಬಂದಾಗ ಆ ಸಾವಿರಾರು ಜನರ ಕಾರಣದಿಂದಾಗಿ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಅಗೌರವ ಆಗುವಂತ ರೀತಿಗಳು ಆಗ್ತದೆ. ಆ ಜನರು ಅದರ ಬಗ್ಗೆ ತಿಳುವಳಿಕೆಯನ್ನ ಬಳಸ್ಕೊಳ್ಳಿಕ್ಕೆ ಒಂದು ಎಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಅದೆಲ್ಲ ಯಾವುದೂ ಉಲ್ಲೇಖ ಬರುವುದಿಲ್ಲ. ಆದ್ರೆ ಇದು ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆಗಳಲ್ಲಿ ಜನರಿಗೆ ತಪ್ಪು ಅಭಿಪ್ರಾಯ ಇರುವಂತದ್ದು. ಮತ್ತು ಏನಾಗಿದೆ ಅಂತ ಹೇಳಿದ್ರೆ ನೆಗೆಟಿವ್ ನ್ಯೂಸ್ಗಳಿಗೆ ಆಲ್ವೇಸ್ ಜನರು ರಿಯಾಕ್ಷನ್ ಬೇಗ ಮಾಡ್ತಾರೆ. ಯಾಕಂತ ಹೇಳಿದ್ರೆ ವಾಟ್ಸಪ್ ನಲ್ಲಿ ಫೇಸ್ಬುಕ್ ನಲ್ಲಿ ಆ ರೀತಿ ಬಂದಾಗ ಜನರು ಅದಕ್ಕೆ ಪೂರಕವಾಗಿ ಕೈ ಇದು ಮಾಡ್ತಾರೆ. ಒಂದು ವ್ಯಕ್ತಿ ಕಳೆದ 1.5 ತಿಂಗಳಿಂದ ನಿರಂತರವಾಗಿ ಕೊರೋನಾಕ್ಕೆ ರಾತ್ರಿ ಆಗಲು ದುಡಿಯುವಂತ ಏನೋ ಒಂದು ಸಣ್ಣ ವಿಷಯಗಳು ನಡೆದಾಗ ಅದನ್ನು ಹೇಗೆ ಜನರು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಅವರು ಮಾಡಿದಂತ ತ್ಯಾಗಗಳನ್ನೆಲ್ಲ ಬಿಡುವಂತ ಪರಿಸ್ಥಿತಿಗಳು ಬರ್ತದೆ. ಹಾಗಾಗಿ ಇದರಲ್ಲಿ ಜನರು ಬಹಳಷ್ಟು ರೀತಿಯ ಮಾಹಿತಿಗಳನ್ನ ಪಡ್ಕೊಳ್ಬೇಕು. ಅದು ಅದರ ಬಗ್ಗೆ ಜನರಿಗೆ ಮಾಹಿತಿಯ ಕೊರತೆ ಇದ್ದದನ್ನು ಸರಿಪಡಿಸುವಂತ ಪ್ರಯತ್ನಗಳನ್ನ ಜಿಲ್ಲಾಡಳಿತದಿಂದ ಜನಪ್ರತಿನಿಧಿಗಳಿಂದ ನಾವು ಮಾಡಬೇಕಾಗಿದೆ. ಅದನ್ನು ನಾವೀಗ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಜನರಿಗೆ ಮನವರಿಕೆ ಮಾಡುವಂತ ಕೆಲಸಗಳನ್ನು ಮಾಡಿದ್ದೀರಿ. ಅದಕ್ಕಾಗಿ ಇನ್ನು ಇಡೀ ಜಿಲ್ಲೆಯಲ್ಲಿ ಎಲ್ಲಿಯೂ ಕೊರೋನಾ ಬಂದ್ರು ಕೂಡ ಅದು ವೆನ್ಲಾಕ್ ಹಾಸ್ಪಿಟಲ್ ಅಲ್ಲೇ ಇರ್ತದೆ. ಹಾಗಿರುವಾಗ ವೆನ್ಲಾಕ್ ಹಾಸ್ಪಿಟಲ್ ನಲ್ಲಿ ಕೊರೋನಾದಿಂದ ಯಾರಿಗಾದ್ರೂ ಮೃತಪಡುವುದು ಬೇಡ, ದೇವರ ಹತ್ರ ದೈವಗಳ ಹತ್ರ ಪ್ರಾರ್ಥನೆ ಮಾಡ್ತೇವೆ. ಆದ್ರೂ ಅಂತ ಪರಿಸ್ಥಿತಿ ಬಂದಲ್ಲಿ ಅವಾಗ ಬೋಳೂರು ವಿದ್ಯುತ್ ಚಿತ್ತಾಗಾರದಲ್ಲೇ ಮಾಡುವಂತ ವಾತಾವರಣಗಳನ್ನು ನಿರ್ಮಾಣ ಮಾಡ್ತೀವಿ.
ಎಸ್ 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 ಧನ್ಯವಾದಗಳು ಸರ್ ಈ ಒಂದು ಕೆಲಸಕ್ಕಾಗಿ ಮತ್ತು ಅಭಿನಂದನೆಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಎಸ್, ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿದ್ದಂತಹ ವಿಚಾರ. ಕನಿಷ್ಠ ಒಬ್ಬ ವ್ಯಕ್ತಿ ಮೃತಪಟ್ಟಾಗ ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಪಂಗಡಗಳಿರಲಿ, ಕನಿಷ್ಠ ಒಂದು ಆತ ಮೃತಪಟ್ಟಾಗಲಾದರೂ ಒಂದು ಗೌರವವನ್ನು ಸಲ್ಲಿಸುವಂತಹ ವಿಚಾರಗಳು. ಆದರೆ ಎಲ್ಲೋ ಮೊನ್ನೆ ನಡೆದಿರುವಂತಹ ಘಟನೆಗಳು ಜಿಲ್ಲೆಯ ಜನರ ಮನಸ್ಸಿಗೆ ಗಾಯವನ್ನ ಮಾಡಿದೆ ಅನ್ನುವಂಥದ್ದು. ನಾವು ಎಲ್ಲಿದ್ದೇವೆ ಎನ್ನುವಂತಹ ಪ್ರಶ್ನೆಗಳನ್ನ ತಮ್ಮೊಳಗೆ ಹುಟ್ಟುವ ಹಾಗೆ ಮಾಡಿದ್ವು ಅನ್ನುವಂಥದ್ದು. ಆದರೆ ಇನ್ನು ಮುಂದಕ್ಕೆ ಅಂತಹ ಪರಿಸ್ಥಿತಿಗಳು ಉದ್ಭವ ಆಗೋದಿಲ್ಲ ಎನ್ನುವಂತಹ ಮಾತುಗಳನ್ನು ಇಲ್ಲಿ ಶಾಸಕರು ಹೇಳಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಶಾಸಕರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮತ್ತೊಂದು ಮಾತನ್ನ ಸ್ಪಷ್ಟಪಡಿಸಿದ್ದಾರೆ, ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮುಂದಕ್ಕೆ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಕರಣಗಳು, ಸಾವಿನ ಪ್ರಕರಣಗಳು ಸಂಭವಿಸಿದ್ರು ಅವರ ಅಂತಿಮ ಸಂಸ್ಕಾರ ಬೋಳೂರಿನ ವಿದ್ಯುತ್ ಚಿತಾಗಾರ ಏನಿದೆ ಅಲ್ಲೇ ನಡೆಯುತ್ತೆ ಎನ್ನುವಂತಹ ಮಾತುಗಳನ್ನ ಇಲ್ಲಿ ಸ್ಪಷ್ಟಪಡಿಸಿದರು. ಕೊರೋನಾ ನೋಡಿದ್ರು ಗಂಟೆ 19 ಅಂದಾಂಡ ಆ 11 ಬಂದಾಗ ಯಾನ್ಲ ಜಗನ್ಲ ಬತ್ತು ನಿಕ್ಲಿ ನಡ್ಕೊಂಡು 2 ದಿನ ಎಂಗ್ಲೆಲ್ಲ ನಿಕ್ಲಿ ನಡ್ಕೊಂಡು ಸ್ಪಾಟ್ ಆರಾಮ್ ಎಂಗ್ಲು ನಡುವೆ ಅವು ತಪ್ಪಾತ ಸರಿ ಐಕೆ ಗೊತ್ತಾಂಡ ಎಂಗ್ಲಿಗೆ ಕೊರೋನಾ ಬರ್ಕೊಂಡಿಗೆ ಅಂದ ಮುಂಚಿನ ಮಾಹಿತಿ ಮನಸ್ಸಿಗೆ ಗೊತ್ತಾದೆ ಒಂಜಿ ಸೈತಿನಾಯಕ ಒಲ್ಪಲ ಗುಣಪತ್ತಾಯಿರ ಅವಕಾಶ ಅಂದು ಬಂದ ಮಾತೇರು ಆ ಡಾಕ್ಟರ್ ನಕ್ಲಿಗೆ ಆ ನರ್ಸ್ ನಕ್ಲಿಗೆ ಆ ಆಂಬುಲೆನ್ಸ್ ಡ್ರೈವರ್ ಗೊತ್ತಾಂಡ ಓ ಅಂಚಾಂಡ ಎಂಕುಲ್ ಮಾತ್ರ ಜೀವದ ಭಂಗ ಬತ್ತಂದು ಎಂಕುಲ್ ಬೇ ನೋಡು ಅಂಚಾಂಡ ಅರ್ಪುಲಕ್ಕೆ ಮಲ್ಪುನ ಉದ್ದೇಶ ಏನಾಗಲಿ ಪೂರೈನ ಉದ್ದೇಶ ಏನ ಕೊರೋನಾ ಬರಬಲ್ಲಿ ಯಾನೇ ಜಾಗೃತಿ ಮುರಾಣಿ ಒಂಜಿ ಜಿಲ್ಲಾಡಳಿತ ತಪ್ಪಂಗಿನ ಬೋಳೂರು ಬಂಡ ಇಂಚಿನ ಅವು ಬೋಳು ಐಕ ಬೋಳೂರು ತಪ್ಪು ಬರಂದೆ ಇಲ್ಲದಲ್ಲ ಕುಳಿದು ಏರು ಸೈತನಲ್ಲ ಎಂಗಳು ಒಂಜಿ ಸಹಕಾರ ಪರ್ಪ ಎಂಗಳು ಮನುಷ್ಯರೇ ಎಂಗಳು ನರಮಣಿ ಎಂಗಳು ಮಾನವೀಯತೆ ಮೇಲೋಡು ಅನ್ಪುಣ ದೃಷ್ಟಿ ಕುಳಿತ ಅಂಚೆ ಅದೇ ನನ್ನ ತುಂಬು ದೇವೇಂದ್ರ ರೆಡ್ಡಿ ಎಲ್ಲ ಸೈಪನ ಬಡ್ಕಿ ಸಾಧಾರಣ ಪೂರೈನ ವಿಚಾರ ಒಂದಿಲ್ಲ ನಮ್ಮ ದೇವ ದೈವಡ ನಮ್ಮನ ನತ್ತಗ ಪೂರ ವಿಚಾರ ದಯಪಡ್ಡ ಏರ್ಲ ತಯಾರಲ್ಲ ನಮ್ಮ ವೈರಿಲ್ಲ ತಯಾರ ಅಂಚಿನ ಒಂಜಿ ಅಕಸ್ಮಾತ್ ಏರ್ನ ಆಯ್ಸಿಲ ಪಂಡ್ರಾಪಿಡಿ ಪಕ್ಕನೆ ಉರಿಯ ನಮ್ಮ ಟೆನ್ಷನ್ ಮಲ್ಪಂತ ಒಂದೇ ಒಂಜಿ ರೀತಿಯ ಟೆನ್ಷನ್ ಮಲ್ಪಂತ ಸೈಪುನ ಬಡ್ಚಿ ಏರ್ಲ ಸೈಪುನ ಬಡ್ಚಿ ಎರಗಲ ಮರಣ ಬರ್ರ ಅಂಡ ಪಕ್ಕನೆ ಹಾಕಲ್ಲ ಆಯುಷ್ಯ ಮುಗಿದು ಸೈತನ ಅವು ಕೊರೋನಾ ಆಸಿಕ್ ನಮ್ಮ ಬೋಲೂರು ಎಂಗಳ ಸಹಕಾರ ಪೂರ್ಣ ಒಂದು ದುಮ್ಮು ಒಂಜಿ ಕಾಲಡ ತೂಲೆಗೆ ಹಿಂದುಲೆಗೆ ಒಂಜಿ ಸ್ಮಶಾನ ಕ್ರಿಶ್ಚಿಯನ್ದಾಗಲೇ ಒಂಜಿ ಸ್ಮಶಾನ ಲೇಬರ್ ಹಾಕಲ ಕೋಂಪು ಹಿಂದುಲೆಗೆ ಒಂಜಿ ಸ್ಮಶಾನ ತನ್ನ ದುಂಬು ಕೊರೋನಾಗೊಂಜಿ ಸ್ಮಶಾನ ಏಡ್ಸ್ಗೊಂಜಿ ಸ್ಮಶಾನ ಕ್ಯಾನ್ಸರ್ಗೊಂಜಿ ಸ್ಮಶಾನ ಮಲ್ಪರಾಪನ ಇನ್ನೇಕ ಸ್ಮಶಾನ ಐಕಾದು ಕೊರೋನಾ ಅಂಚ ಸೈತಿ ಪಕ್ಕ ಒರಿಯ ಪೋಪು ಸೈತಿ ಪಕ್ಕ ಸೈಪುನ ದುಂಬು ಆಯನ ನೆತ್ತೆರೆ ಬಲ್ತೊಂದಿತ್ತಿನ ಮಾಂತ್ರ ಆಯನ ಬೇತಕ್ಲೆ ಬರ್ಬೋದು ಸೈತಿ ಪಕ್ಕ ಪೋಪು ಆ ಅಂಡ ಅಲ್ಲ ಒಲಂಡ ಬರು ಅಂತ ಪನ್ಕೊಂಡು ಐಕ್ ಮುಟ್ಟು ನಾಗ ಗ್ಲೌಸ್ ಮಾಡು. ಎಸ್, ಇದಿಷ್ಟು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.